ಶಾಲೆಗೆ ಹೋಗಬೇಕಾದ ಮಕ್ಕಳನ್ನು ತಮ್ಮ ಕಮ್ಮಾರ ವೃತ್ತಿಗೆ ಬಳಸಿಕೊಂಡು ಅವರನ್ನು ಶಿಕ್ಷಣ ವಂಚಿತರನ್ನಾಗಿಸುತ್ತಿದ್ದ ತಂಡವೊಂದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳ ತಂಡ ಬುದ್ಧಿ ಹೇಳಿ ಅಪಾಯಕಾರಿ ಪಡುಬಿದ್ರಿಯ ರಸ್ತೆ ಬದಿಯಲ್ಲಿ ವೃತ್ತಿ ನಡೆಸಿ ಜೀವಿಸುತ್ತಿದ್ದ 15 ಮಂದಿಯ ತಂಡವನ್ನು ಕಳುಹಿಸಿಕೊಡಲಾಗಿದೆ. ಮಧ್ಯಪ್ರದೇಶ ಮೂಲದ ತಂಡವೊಂದು 6 ಮಂದಿ ಮಕ್ಕಳ ಸಹಿತ ಒಟ್ಟು 15 ಮಂದಿಯ ತಂಡ ಪಡುಬಿದ್ರಿಯಿಂದ ಕಾರ್ಕಳ ರಸ್ತೆಗೆ ತಿರುಗುವ ತಿರುವಿನ ಪಕ್ಕದ ರಸ್ತೆಯಲ್ಲಿ ಕಮ್ಮಾರಿಕೆ ನಡೆಸಿ ಕತ್ತಿ ಕೊಡಲಿಗಳನ್ನು ನಿರ್ಮಿಸಿ ಅದನ್ನು ಅಲ್ಲೇ ಮಾರಾಟ ನಡೆಸಲಾಗುತ್ತಿತ್ತು. ಇವರ ಈ ವೃತ್ತಿಗೆ ಮಕ್ಕಳನ್ನು ದುರುಪಯೋಗ ಪಡಿಸುವ ಮೂಲಕ ಅವರನ್ನು ಶಿಕ್ಷಣದಿಂದ ಕೂಡ ವಂಚಿಸಲಾಗಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸದಾನಂದ ನಾಯ್ಕ್ ನೇತೃತ್ವದಲ್ಲಿ ಮಕ್ಕಳ ರಕ್ಷಣಾ ಪರಿವೀಕ್ಷಣಾಧಿಕಾರಿ ಪ್ರಭಾಕರ್ ಆಚಾರ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಗ್ಲೀಶಾ ಮೊಂತೆರೋ ಉಪಸ್ಥಿತಿಯಲ್ಲಿ ಪಡುಬಿದ್ರಿ ಪೊಲೀಸರ ಸಹಕಾರ ಪಡೆದು ಈ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದ ಸದಾನಂದ ನಾಯ್ಕ್, ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದಾಗ ಹೆದ್ದಾರಿಯ ಪಕ್ಕದಲ್ಲೇ ಅಪಾಯಕಾರಿ ಸ್ಥಿತಿಯಲ್ಲಿ ಕಮ್ಮಾರಿಕೆ ಕೆಲಸ ಮಾಡಿಕೊಂಡಿದ್ದ ತಂಡದ ಸದಸ್ಯರನ್ನು ಮಾತನಾಡಿಸಿದಾಗ ಮಧ್ಯಪ್ರದೇಶದ ಭೋಪಾಲ್ ಮೂಲದವರೆಂದು ತಿಳಿದು ಬಂದಿದ್ದು 3 ಕುಟುಂಬಗಳ 4 ಪುರುಷರು 5 ಮಹಿಳೆಯರು ಹಾಗೂ 6 ಮಕ್ಕಳು ಇದ್ದು ಅವರು ಕೆಲಸ ಮಾಡಿಕೊಂಡಿದ್ದ ಪ್ರದೇಶ ಅಪಾಯಕಾರಿ ಅಪಘಾತ ಸ್ಥಳವಾಗಿದ್ದು ಮಾತ್ರವಲ್ಲದೆ ಮಕ್ಕಳ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಬೇರೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಎಂದರು. ಇಲ್ಲಿ ಕಮ್ಮಾರಿಕೆ ಮಾಡುತ್ತಿದ್ದ 6 ಮಕ್ಕಳನ್ನು ಒಳಗೊಂಡ 15 ಜನರ 3 ಕುಟುಂಬದ ಒಂದು ತಂಡ ಸುಮಾರು ದಿವಸದಲ್ಲಿ ಬೀಳ್ಬಿಟ್ಟಿತ್ತು. ನಮಗೆ ಬಂದ ಒಂದು ಅಧಿಕೃತ ವರದಿ ಪ್ರಕಾರ ನಾವು ಇವತ್ತಿಲ್ಲಿ ಭೇಟಿ ನೀಡಿ ನಮ್ಮ ಘಟಕದ ಮೂಲಕ ಎಲ್ಲರನ್ನು ಕೂಡ ಇಲ್ಲಿಂದ ತೆರವು ಮಾಡಿದ್ದೇವೆ. ಇವು ರಸ್ತೆ ಬದಿಯಲ್ಲಿ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಮಕ್ಕಳು ವಾಹನ ಬರುವಾಗ ಓಡಾಡ್ತಾ ಇದ್ದ ರಸ್ತೆಯಲ್ಲಿ ಈ ನಿಟ್ಟಿನಲ್ಲಿ ತೆರವು ಕಾರ್ಯಕ್ರಮವನ್ನು ಮಾಡಿದ್ದು ಮಕ್ಕಳನ್ನು ಶಾಲೆ ಕಳಿಸಬೇಕು ಅಂತೇಳಿ ಸಾಕಷ್ಟು ಮನವರಿಕೆ ಮಾಡಿ ಇನ್ನು ಮುಂದೆ ಮಕ್ಕಳನ್ನು ಹೀಗೆ ಓಡಾಡಿಸಬಾರ್ದು, ರಸ್ತೆ ಬದಿಯಲ್ಲಿ ಬಿಡಬಾರ್ದು ಅಂತೇಳಿ ಮಾಹಿತಿಗಳು ಕೊಟ್ಟಿದ್ದೇವೆ. ತಿಳುವಳಿಕೆಯನ್ನು ನಾವು ತೆಕ್ಕೊಂಡಿದ್ದೇವೆ ಮತ್ತು ಇನ್ನು ಮುಂದೆ ಇಂಥ ಪ್ರದೇಶ ನಾವು ತಿಳಿಸೋದಿಲ್ಲ, ಮಕ್ಕಳಿಗೆ ಶಾಲೆ ಕಳಿಸ್ತೇವೆ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಈ ಜಾಗದಿಂದ ಅವರು ಬಿಟ್ಟು ಹೋಗಿದ್ದಾರೆ. ತಮ್ಮ ಹೆಸರು? ಸದಾನಂದ ನಾಯಕ್ ಅಂತೇಳಿ, ನಾನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ. ನಮ್ಮೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಘಟಕದ ಈ ಕಾರ್ಯಾಚರಣೆಗೆ ಪರ ವಿರೋಧ ವ್ಯಕ್ತವಾಗಿದ್ದು, ಟೆಂಪೋ ಚಾಲಕರೋರ್ವರು ಈ ಕಾರ್ಯಾಚರಣೆ ತಪ್ಪು, ಅವರ ವೃತ್ತಿ ನಡೆಸುತ್ತಿದ್ದು ಮಕ್ಕಳು ಶಾಲೆಗೆ ಹೋಗದಿದ್ದರೆ ಏನಂತೆ, ಈ ವೃತ್ತಿ ಮಾಡಿಯೇ ಜೀವನ ಸಾಗಿಸಬಹುದಲ್ಲವೇ ಎಂಬ ವಾದವಾದರೆ, ಅದೇ ಸಾರ್ವಜನಿಕರೋರ್ವರು ಮಾತನಾಡಿ ಇಂತಹ ಧೋರಣೆ ನಮ್ಮ ಕುಟುಂಬದ ಮೇಲೆಯೂ ತೋರಿಸಬಹುದಲ್ಲವೇ, ನಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಳುಹಿಸಿ ಉನ್ನತ ಹುದ್ದೆ ಪಡೆಯಬೇಕೆಂಬ ಆಸೆ ನಮಗ್ಯಾಕೆ, ಬಡಪಾಯಿ ಮಕ್ಕಳು ವಿದ್ಯೆಯಿಂದ ವಂಚಿತರಾದರೆ ತೊಂದರೆ ಇಲ್ಲ, ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿರಬೇಕೆಂಬ ಈ ಮನಸ್ಥಿತಿ ಬದಲಾಗದೆ ಹೋದರೆ ನಮ್ಮ ದೇಶ ಉದ್ಧಾರವಾಗದು ಎಂಬುದು ಸಾರ್ವಜನಿಕರ ಮಾತು. ಸುರೇಶ್ ಎರ್ಮಾಳ್, V4 News 24/7 ಪಡುಬಿದ್ರಿ.